ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಸರಣಿ ಸಂಚಿಕೆ 286. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯಲ್ಲಿ ಕಗ್ಗವನ್ನು ಕೇಳಿ ಬರೋಣ. ರಸರುಚಿಗಳನ್ನು ಕಲಿಸಿ ಪಕ್ವಾನ್ನಗಳ ಪಚಿಸಿ ರಸನೆಯಲಿ ನೀರಿಳಿಸಿ ಬಿಸಿಯುಸಿರ ಬಿಡಿಸಿ. ರಸರುಚಿಗಳನ್ನು ಕಲಿಸಿ ಪಕ್ವಾನ್ನಗಳ ಪಚಿಸಿ ರಸನೆಯಲಿ ನೀರಿಳಿಸಿ ಬಿಸಿಯುಸಿರ ಬಿಡಿಸಿ. ದಶ ದಿಶೆಗಳಿನ್ಮುತ್ತಿ ಬರುವ ಪ್ರಕೃತಿ ಗದಾರು ವಶನಾಗದಿಹ ನರನು ಮಂಕುತಿಮ್ಮ. ದಶ ದಿಶೆಗಳಿನ್ಮುತ್ತಿ ಬರುವ ಪ್ರಕೃತಿ ಗದಾರು ವಶನಾಗದಿಹ ನರನು ಮಂಕುತಿಮ್ಮ. ವಶನಾಗದಿಹ ನರನು ಮಂಕುತಿಮ್ಮ. ಪ್ರಿಯರೇ, ನಾವೆಲ್ಲರೂ ಬದುಕುವುದಕ್ಕಾಗಿ ತಿನ್ನುತ್ತೇವೆ. ಆ ಮೂಲಕ ದೈಹಿಕ ಬೆಳವಣಿಗೆಗೆ ಬೇಕಾದ ಆಹಾರವನ್ನು ವಿಧ ವಿಧವಾಗಿ ರುಚಿಕಟ್ಟಾಗಿ ತಯಾರಿಸುತ್ತೇವೆ. ಈ ಜಗತ್ತಿನಲ್ಲಿ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರ ಸಂಸ್ಕೃತಿಯು ಭಿನ್ನವಾಗಿರುವುದನ್ನು ಕಾಣಬಹುದು. ಹಸಿವಿನ ನಿವಾರಣೆಗಾಗಿ ಆಹಾರ ಸೇವನೆ ಒಂದೆಡೆಯಾದರೆ, ಮೋಜು ಮಸ್ತಿ, ಮದುವೆ, ಹಬ್ಬದ ಸಂಭ್ರಮಗಳಲ್ಲಿಯೂ ಕೂಡ ವಿಶೇಷವಾದ ಖಾದ್ಯವನ್ನು ರಸಭರಿತವಾಗಿ ನಾವು ತಯಾರಿಸಿ ಉಣ್ಣುತ್ತೇವೆ. ಹೀಗೆ ಬಗೆ ಬಗೆಯ ಆಹಾರವನ್ನು ತಯಾರಿಸಲು ಸಾಮಗ್ರಿ ಮತ್ತು ಪರಿಕರಗಳು ಅವೆಲ್ಲವೂ ಕೂಡ ಈ ಭೂಮಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಪ್ರಕೃತಿಯು ಇದಕ್ಕೆ ಪೂರಕವಾಗಿಯೇ ಕಾರ್ಯನಿರ್ವಹಿಸುತ್ತಿದೆ. ನಳಪಾಕವನ್ನು ಮಾಡಲು ಅನುಭವವು ಅತಿ ಅಗತ್ಯ. ವಿಶೇಷವಾದ ಆಹಾರದ ರುಚಿಗೆ ಮಾರು ಹೋಗದವರು ಯಾರೂ ಇಲ್ಲ. ಹಾಗಾಗಿ ಇಂದು ವಿಶ್ವದ ಎಲ್ಲೆಡೆ ಆಹಾರ ಸಂಸ್ಕೃತಿಯು ಆಹಾರದ ಉದ್ಯಮವಾಗಿ ಬೆಳೆದು ನಿಂತಿರುವುದನ್ನು ಕಾಣಬಹುದು. ಆಹಾರವನ್ನು ತಯಾರಿಸಲು ದೀರ್ಘವಾದ ಸಮಯದ ಅಗತ್ಯವಿದ್ದರೂ ಕೂಡ ಅದನ್ನು ತಿಂದು ತೇಗಲು ಕೆಲವೇ ಕ್ಷಣಗಳು ಸಾಕು. ನಳಪಾಕದ ಪರಿಮಳಕ್ಕೆ ನಾವೆಲ್ಲರೂ ಮನಸೋತಿದ್ದೇವೆ. ಅದನ್ನು ತಿಂದು ರುಚಿಯನ್ನು ಉಂಡು ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿಕೊಂಡಿರುವ ಆಹಾರ ಪದ್ಧತಿಯು ಮನುಷ್ಯನ ಮನವನ್ನು, ಉದರವನ್ನು ತಣಿಸಿದೆ. ಬಗೆ ಬಗೆಯ ಆಹಾರಗಳು ನಮ್ಮೆಲ್ಲರನ್ನ ಆಕರ್ಷಿಸುತ್ತವೆ. ಅಷ್ಟೇ ಅಲ್ಲ, ತಿನ್ನುವಂತೆ ಪ್ರೇರಣೆಯನ್ನು ಕೂಡ ನೀಡುತ್ತವೆ. ಹಸಿದಾಗ ಅನ್ನಕ್ಕೆ ನೀರು, ಉಪ್ಪು, ಹುಳಿ ಇಷ್ಟಿದ್ದರೆ ಸಾಕು, ರುಚಿಕಟ್ಟಾದ ಒಂದು ಊಟವನ್ನು ಮಾಡಬಹುದು. ಹೀಗೆ ನಾವೆಲ್ಲರೂ ಕೂಡ ಪ್ರಕೃತಿಯ ಅನುಸಂಧಾನಕ್ಕೆ ಒಳಗಾದವರು ಎಂಬ ಅಂಶವನ್ನು ಮಾನ್ಯ ಡಿ.ವಿ.ಜಿ. ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ನಾವು ಇನ್ನೊಂದು ಕಗ್ಗ ಮಾಲಿಕೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.